ಕಾರ್ಕಳ ತಾಲೂಕು ಕ್ರೀಡಾಂಗಣದಲ್ಲಿ ಸುಮಾರು 1,34,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈಜುಕೊಳದ ಕಳಪೆ ಕಾಮಗಾರಿಯಿಂದ ನೀರು ಸೋರಲಾರಂಭಿಸಿದೆ. ಈ ಹಿನ್ನೆಲೆಯಲ್ಲಿ ಪುರಸಭೆ ಸದಸ್ಯರು ಇಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ ತಿಂಗಳು ಫೆಬ್ರವರಿ 24ರಂದು ಕಾರ್ಕಳದ ಶಾಸಕರು ತಾವು ಪಕ್ಷದ ಮುಖಂಡರೊಂದಿಗೆ ಸಾಂಕೇತಿಕವಾಗಿ ಈಜುಕೊಳವನ್ನು ಉದ್ಘಾಟನೆ ಮಾಡಿದ್ದರು. ಸುಮಾರು 7 ಲಕ್ಷ ಲೀಟರ್ ನೀರು ಶೇಖರಣೆಯಾಗುವ ಈಜುಕೊಳದಲ್ಲಿ ಸುಮಾರು 85 ಟ್ಯಾಂಕರ್ ನೀರನ್ನು ಶೇಖರಣೆ ಮಾಡಲಾಗಿತ್ತು. ಉದ್ಘಾಟನೆಗೊಂಡ 2 ದಿನಗಳ ಒಳಗೆ ಈಜುಕೊಳವನ್ನು ದುರಸ್ತಿ ಕಾರ್ಯದ ಮೇರೆಗೆ ಮುಚ್ಚಲಾಗಿದೆ ಎಂಬ ಫಲಕವನ್ನು ನೇತು ಹಾಕಲಾಯಿತು. ಇದೇ ವೇಳೆ ಮಾತನಾಡಿದ ಪುರಸಭೆಯ ಸದಸ್ಯ ಸುಭದ್ರಾವ್, ಶಾಸಕರ ನಿರ್ಲಕ್ಷ್ಯದಿಂದಾಗಿ ಈಜುಕೊಳದ ಕಾಮಗಾರಿ ಕಳಪೆಯಾಗಿದೆ. ಪ್ರಧಾನಿಯವರು ಬೆಂಗಳೂರಿನಲ್ಲಿ ಹೇಳಿದ ಹಾಗೆ ಕಾರ್ಕಳದ ಶಾಸಕರು 20% ಕಮಿಷನ್ ತೆಗೆದುಕೊಂಡಿರುವುದರಿಂದ ಈಜುಕೊಳದ ಸ್ಥಿತಿ ಈ ರೀತಿಯಾಗಿದೆ ಎಂದು ಆರೋಪಿಸಿದರು. ಕಾರ್ಕಳದ ಜನರ ಬಹು ವರ್ಷಗಳ ಬೇಡಿಕೆ ಇತ್ತು. ಕರ್ನಾಟಕ ಸರ್ಕಾರ ಯುವಜನ ಕ್ರೀಡಾ ಇಲಾಖೆ ಮತ್ತು ಮಲೆನಾಡು ಅಭಿವೃದ್ಧಿಯ ಮೂಲಕ 40 ಲಕ್ಷ ರೂಪಾಯಿ ಮತ್ತು 90 ಲಕ್ಷ ರೂಪಾಯಿನ ಅದಕ್ಕಾಗಿ ಮೀಸಲಿಟ್ಟು ಕೆಲಸ ಪ್ರಾರಂಭ ಆಗಿದೆ. ಶಂಕುಸ್ಥಾಪನೆಯಾಗಿ 2 ವರ್ಷ ಆಗಿದೆ. ಶಾಸಕರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಈಜುಕೊಳದ ಕಾಮಗಾರಿ ತಡವಾಗಿ ಪ್ರಾರಂಭ ಆಗಿ 2 ವರ್ಷದ ನಂತರ ಕಾಮಗಾರಿ ಪೂರ್ಣವಾಗಿದೆ. ಕಾಮಗಾರಿ ಪೂರ್ಣ ಆಗಿದ್ರೂ ಕೂಡ ಅದು ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅನ್ನುವಂಥದ್ದು ನಮ್ಮ ನೇರ ಆರೋಪ. ಅದಕ್ಕೆ ಶಾಸಕರ ನಿರ್ಲಕ್ಷ್ಯ ಮತ್ತು ಶಾಸಕರ ಭ್ರಷ್ಟಾಚಾರವೇ ಕಾರಣ ಅನ್ನುವಂಥದ್ದು ನಮ್ಮ ಬಲವಾದ ಆರೋಪ. ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದಾಗ ಒಂದು ಮಾತನ್ನು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ 10% ಕಮಿಷನ್ ಸರ್ಕಾರ ಅಂತ ಹೇಳಿದ್ದಾರೆ. ಅವರ ಮಾತು ಕಾರ್ಕಳ ಶಾಸಕರಿಗೆ ಅನ್ವಯಿಸುತ್ತದೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ನಿಲುವು. ಈಜುಕೊಳದ ಪರಿಶೀಲನೆಯ ವೇಳೆ ಪುರಸಭೆ ಸದಸ್ಯರಾದ ಪ್ರಿಯಾ ಜೈನ್, ವಿನಿ ಬೋಲ್, ಅಕ್ಷಯ್ ರಾವ್ ಮುಂತಾದವರು ಹಾಜರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.